ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ಕಲೆ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಹುಡುಕುತ್ತಾ ಹೋಗುವಾಗ ಅದೆಷ್ಟೋ ವಿಶೇಷ ಮಾಹಿತಿಗಳು ನಮಗೆ ಲಭಿಸುತ್ತವೆ. ತುಳುನಾಡಿನ ಗಂಡು ಕಲೆಯೆಂದೇ ಪ್ರಖ್ಯಾತಿ ಪಡೆದಿರುವಂತಹ ಯಕ್ಷಗಾನದ ವಿಚಾರಕ್ಕೆ ಬಂದಾಗ ರಾತ್ರಿಯಿಂದ ಬೆಳಗಿನವರೆಗೂ ಪ್ರದರ್ಶನಗೊಳ್ಳುವಂತಹ ಆದಿಮಾಯೆಯ ಮಹಿಮೆಯ ಕುರಿತಾದ ಕಥಾ ಪ್ರಸಂಗ ಎಷ್ಟು ಸಾರಿ ನೋಡಿದರೂ ಇನ್ನೊಂದು ಬಾರಿ ನೋಡಬೇಕೆಂದೆನಿಸುವ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದ ಮೊದಲ ಪ್ರದರ್ಶನ ಯಾವಾಗ, ಎಲ್ಲಿ ನಡೆಯಿತು ಹಾಗೂ ಆ ಪ್ರಸಂಗವನ್ನು ಯಾರು ರಚಿಸಿದ್ದರು? 7ನೇ ದಿನದ ಪ್ರದರ್ಶನದಲ್ಲಿ ಮಹಿಷಾಸುರನ ಪಾತ್ರಧಾರಿ ಬಲಿ ಕೊಡುವ ಕಲ್ಲಿಗೆ ತನ್ನ ತಲೆಯನ್ನು ಒಡೆದುಕೊಂಡಾಗ ಏನಾಗಿತ್ತು ಎಲ್ಲವನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇಡೀ ಭೂಮಿಯೇ ಜಲಾವೃತಗೊಂಡಿರುವಂತಹ ಸನ್ನಿವೇಶದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಆದಿಮಾಯೆ ಸೃಷ್ಟಿ ಮಾಡುವ ಸನ್ನಿವೇಶದೊಂದಿಗೆ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದ ಕಥೆ ಆರಂಭವಾಗಿ ಮಧುಕೈಟಭ, ಶುಂಭ ನಿಶುಂಭ, ರಕ್ತ ಬೀಜಾಸುರ ಮೊದಲಾದ ರಾಕ್ಷಸರ ಜೊತೆಗೆ ಮಹಿಷಾಸುರನ ವಧೆಯ ಸನ್ನಿವೇಶಗಳನ್ನು ಈ ಯಕ್ಷಗಾನದಲ್ಲಿ ಬಹಳ ಸೊಗಸಾಗಿ ಸೃಷ್ಟಿಸಿದ್ದಾರೆ. ಶ್ರೀದೇವಿ ಮಹಾತ್ಮೆ ಯಕ್ಷಗಾನವು ಹೆಚ್ಚಾಗಿ ಹರಕೆಯ ರೂಪದಲ್ಲೇ ಪ್ರದರ್ಶಿಸಲಾಗುತ್ತದೆ. 1930ನೇ ಇಸವಿಯಲ್ಲಿ ಕೊರಕ್ಕೋಡು ಯಕ್ಷಗಾನ ಮೇಳದ ಯಜಮಾನರಾಗಿದ್ದ ಕಾಸರಗೋಡು ದೇವಪ್ಪ ಮೇಸ್ತ್ರಿಯವರ ನೇತೃತ್ವದಲ್ಲಿ ಕಾಸರಗೋಡು ಸಮೀಪದ ಕೊರಕ್ಕೋಡು ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದ ಮೊದಲ ಪ್ರದರ್ಶನ ನಡೆದಿತ್ತು. ಮಾಂಬಾಡಿ ನಾರಾಯಣ ಭಾಗವತರು ಶ್ರೀ ಸಪ್ತಸತಿ ಗ್ರಂಥವನ್ನು ಆಧರಿಸಿ ಈ ಪ್ರಸಂಗಕ್ಕೆ ಸ್ವಂತ ಪದರಚನೆ ಮಾಡಿದ್ದು, ಶ್ರೀದೇವಿ ಮಹಾತ್ಮೆ ಯಕ್ಷಗಾನದ ಮೊದಲ ಪ್ರದರ್ಶನಕ್ಕೆ ಪೆರಿಯಪ್ಪಾಡಿ ಪರಮೇಶ್ವರ ಭಾಗವತರು ಭಾಗವತಿಗೆ ವಹಿಸಿಕೊಂಡಿದ್ದರು. ಮೊದಲ ಪ್ರದರ್ಶನದಲ್ಲಿ ಶ್ರೀದೇವಿಯ ಪಾತ್ರವನ್ನು ಪಾನಾಜೆ ಗಣಪತಿ ಭಟ್ಟರು ನಿರ್ವಹಿಸಿದ್ದರು. ಬಣ್ಣದ ವೇಷಧಾರಿ ಬಣ್ಣದ ಕುಂಜಿಯವರು ಮಹಿಷಾಸುರನ ಪಾತ್ರವನ್ನು ನಿರ್ವಹಿಸಿದ್ದರು. ಸತತ 7 ದಿನಗಳ ಕಾಲ ನಡೆದ ಈ ಪ್ರದರ್ಶನದಲ್ಲಿ ಕೊನೆಯ ದಿನ ಮಹಿಷಾಸುರನ ಪಾತ್ರ ನಿರ್ವಹಿಸಿದ್ದ ಬಣ್ಣದ ಕುಂಜಿಯವರು ಆವೇಶಕ್ಕೊಳಗಾಗಿ ಕೋಣಗಳನ್ನು ಬಲಿ ಕೊಡುವ ಬಲಿ ಕಲ್ಲಿಗೆ ತಮ್ಮ ತಲೆಯನ್ನು ಬಡಿದುಕೊಂಡು ಬಲಿದಾನ ಮಾಡಿದ್ದಾರೆಂದು ಹಿರಿಯರು ಹೇಳುತ್ತಿದ್ದರು. ಆದರೆ ಈ ಬಗ್ಗೆ ಮಾಹಿತಿಗಳು ಅಸ್ಪಷ್ಟವಾಗಿ ಸಿಗುತ್ತವೆ. ಆನಂತರದ ದಿನಗಳಲ್ಲಿ ಚಂದ್ರಗಿರಿ ಅಂಬೂರವರು ಮಹಿಷಾಸುರನ ಪಾತ್ರವನ್ನು ನಿರ್ವಹಿಸಿ, ಬಣ್ಣದ ಮಾಲಿಂಗರವರು ಶುಂಭನ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. 1941ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಕಟೀಲು ಮೇಳದವರಿಂದ ಕಿನ್ನಿಗೋಳಿಯಲ್ಲಿ ಸತತ 5 ದಿನಗಳ ಕಾಲ 2ನೇ ಪ್ರದರ್ಶನ ನಡೆದಿತ್ತು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.